60ಕ್ಕೆ ಅರಳು ಮರಳು ನಿವೃತ್ತಿ ಜೀವನ ಎನ್ನುವ ಲೆಕ್ಕಾಚಾರವೇ ಬಹುತೇಕರದ್ದು. 60 ವರ್ಷಕ್ಕೆ ಬದುಕಿನ ಬಹುತೇಕ ಭಾಗ ಮುಗಿದು ಹೋಯಿತು ಎನ್ನುವ ಭಾವನೆ ಬರದವರು ಅತಿ ವಿರಳ. ಆದರೆ ಮಂಗಳೂರಿನ ಉದ್ಯಮಿ ಹಾಗೂ ಬೈಕ್ ಸಾಹಸಿ ಶರತ್ ಕುಮಾರ್ ಎಕ್ಕೂರು ಅವರಿಗೆ ತುಂಬಿದ 60 ವರ್ಷ ಅವರ ಮತ್ತೊಂದು ಕನಸಿನ ಆರಂಭದಂತಾಗಿದೆ. ಜೀವನದ 60ನೇ ವರ್ಷದ ನೆನಪಿಗಾಗಿ ಅವರು ಕೈಗೊಂಡಿರುವ ಸಾಹಸ ಸಾಮಾನ್ಯದಲ್ಲ. ವಿಶ್ವದ ಸುಮಾರು 38 ದೇಶಗಳನ್ನು ತಮ್ಮ ರಾಯಲ್ ಎನ್ಫೀಲ್ಡ್ ಸೂಪರ್ ಮೆಟ್ಯೂರ್ 650 ಬೈಕ್ನಲ್ಲಿ ಸುತ್ತುವ ಮೂಲಕ ಜಗತ್ತಿನ ರಸ್ತೆಗಳಲ್ಲಿ ತಮ್ಮ ಕನಸು ಸಾಕಾರಗೊಳಿಸಲು ಹೊರಟಿದ್ದಾರೆ. ಶರತ್ ಎಕ್ಕೂರು ಅವರ ಕನಸಿಗೆ ಮೇ 31ರಂದು ಬೆಳಗ್ಗೆ ಮಂಗಳೂರಿನ ಶಾಂತಿ ಕೆಥೆಡ್ರಲ್ ಚರ್ಚ್ ಬಳಿಯಿಂದ ಚಾಲನೆ ದೊರೆಯಲಿದೆ. ಈ ಜಾಗತಿಕ ಬೈಕ್ ಯಾತ್ರೆ ಸುಮಾರು 5ರಿಂದ 6 ತಿಂಗಳವರೆಗೆ ಮುಂದುವರಿಯಲಿದೆ. ಒಟ್ಟು 35ರಿಂದ 45 ಸಾವಿರ ಕಿಲೋಮೀಟರ್ಗಳಷ್ಟು ದೂರವನ್ನು ಶರತ್ ಎಕ್ಕೂರು ಬೈಕ್ನಲ್ಲಿ ಕ್ರಮಿಸಲಿದ್ದಾರೆ. ಇದು ಶರತ್ ಅವರ ಮೊದಲ ಅಂತಾರಾಷ್ಟ್ರೀಯ ಬೈಕ್ ಯಾತ್ರೆ ಅಲ್ಲ. ಸುಮಾರು 1 ವರ್ಷದ ಹಿಂದೆ ಅವರು ಗಲ್ಫ್ ರಾಷ್ಟ್ರಗಳ 6 ದೇಶಗಳಿಗೆ ಬೈಕ್ನಲ್ಲಿ ಪ್ರವಾಸ ಕೈಗೊಂಡಿದ್ದರು. ಮಸ್ಕತ್, ದುಬೈ, ಬಹ್ರೇನ್, ಕತಾರ್, ಕುವೈಟ್ ಹಾಗೂ ಸೌದಿ ಅರೇಬಿಯಾ ದೇಶಗಳಲ್ಲಿ ನಡೆದ ಆ ಸಾಹಸ ಯಾತ್ರೆ ಅವರಿಗೆ ಅಪಾರ ಆತ್ಮವಿಶ್ವಾಸ ನೀಡಿತ್ತು. ಆ ಟೂರ್ ಭಾರಿ ಯಶಸ್ವಿಯಾಗಿತ್ತು. ಅದೇ ಈ ಬಹುದೂರದ ಪ್ರಯಾಣಕ್ಕೆ ಸ್ಫೂರ್ತಿ ನೀಡಿತು ಎನ್ನುತ್ತಾರೆ ಶರತ್. ಇದು ಆ್ಯಕ್ಚುಲಿ ನಂದು ನಾನೊಂದು ಗಲ್ಫ್ ಮತ್ತು ಯುರೋಪ್ ಟೂರ್ ಮಾಡುವ ಒಂದು ಪ್ಲ್ಯಾನ್ ಇದ್ದೇನೆ. ಅಂದರೆ ಹೋದ 1-2 ವರ್ಷ ಮೊದಲು ನಾನೊಂದು ಗಲ್ಫ್ ಟೂರ್ ಮಾಡಿದ್ದೆ. ಅದೊಂದು ಕಂಪ್ಲೀಟ್ ಸಕ್ಸಸ್ ಆಗಿತ್ತು. ಹಾಗೆ ಈ ವರ್ಷ ನನಗೆ 60ನೇ ವರ್ಷ ಬರ್ತ್ಡೇ ಆಯಿತು, ಸೆಲೆಬ್ರೇಟ್ ಮಾಡಿದ್ದೇನೆ. ಅದಕ್ಕೋಸ್ಕರ ನಾನೊಂದು ರೈಡನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇದು ನಂದು ಗಲ್ಫ್ ಮತ್ತು ಯುರೋಪ್ ಕಂಟ್ರಿ. ನಾನು ಯುರೋಪಿಗೆ ಹೋಗ್ತಾ ಇದ್ದೇನೆ. ಇಂಡಿಯಾದಿಂದ ಟಿಬೇಟ್, ಇದು ಕಂಪ್ಲೀಟ್ ಬೈ ರೋಡಲ್ಲಿ ಹೋಗೋದು. ಇಂಡಿಯಾ ಟು ನೇಪಾಳಿಂದ ಟಿಬೇಟಿಂದ ಚೈನಾದಿಂದ ಕಜಕಿಸ್ತಾನ್, ಅಲ್ಲಿಂದ ಉಜ್ಬೇಕಿಸ್ತಾನ್ ಹೋಗ್ತೇನೆ. ಅಲ್ಲಿಂದ ಫುಲ್ 29 ಯುರೋಪಿಯನ್ ಕಂಟ್ರೀಸ್ ಕವರ್ ಮಾಡಿ, ಅಲ್ಲಿಂದ ತುರ್ಕಿ, ಇರಾನ್ ಕವರ್ ಮಾಡಿ, ಅಲ್ಲಿಂದ ಇನ್ನೊಂದ್ಸರಿ ನಾನು ಗಲ್ಫಿಗೆ ಎಂಟರ್ ಆಗ್ತೇನೆ. ಸೌದಿಯಿಂದ ನಾನು ಗಲ್ಫಿಗೆ ಎಂಟರ್ ಆಗ್ತೇನೆ. ಇಲ್ಲ ಇದು ಈ ವರ್ಷ ನಂದು ಹೋದ ವರ್ಷ ಸೇ ನೋ ಟು ಡ್ರಗ್ಸ್ ಅಂತ ಇತ್ತು. ಈ ವರ್ಷ ಏನು ಮೆಸೇಜ್ ಇಲ್ಲ. ಅದುವೇ 60ನೇ ವರ್ಷದ ಬರ್ತ್ಡೇ ಅದು ಸೆಲೆಬ್ರೇಟ್ ಮಾಡಿದ್ದೇನೆ. ಹಾಗೆ 60 ವರ್ಷ ಹೇಗೆ ಸಹ ರೈಡ್ ಮಾಡೋದು, ಎಂಥ ಸಹ ಮಾಡ್ಬೋದು, ಅದೊಂದು ಎಲ್ಲರಿಗೆ ಒಂದು ಸಂದೇಶ. ಈ ಬಾರಿ ಶರತ್ ಯಾತ್ರೆ ಇನ್ನಷ್ಟು ವಿಶಾಲವಾಗಿದೆ. ಮಂಗಳೂರಿನಿಂದ ಬೆಂಗಳೂರು, ಹೈದರಾಬಾದ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಮಾರ್ಗವಾಗಿ ನೇಪಾಳ ಪ್ರವೇಶಿಸುವ ಅವರು ಅಲ್ಲಿಂದ ಟಿಬೇಟ್ ಹಾಗೂ ಚೀನಾ ಮೂಲಕ ಮಧ್ಯ ಏಷ್ಯಾದತ್ತ ಸಾಗಲಿದ್ದಾರೆ. ಬಳಿಕ ಕಜಕಿಸ್ತಾನ, ಉಜ್ಬೇಕಿಸ್ತಾನ ಮೂಲಕ ರಷ್ಯಾ ತಲುಪಲಿದ್ದಾರೆ. ರಷ್ಯಾದಲ್ಲಿ ಕೆಲ ದಿನಗಳ ತಂಗುವಿಕೆಯ ನಂತರ ಜುಲೈ 22ರಂದು ಲಾತ್ವಿಯಾ ಮೂಲಕ ಯುರೋಪ್ ಪ್ರವೇಶಿಸಲಿದ್ದಾರೆ. ಯುರೋಪ್ನ ಸುಮಾರು 29 ರಾಷ್ಟ್ರಗಳಲ್ಲಿ ಬೈಕ್ ಯಾತ್ರೆ ನಡೆಸಲು ಅವರು ಯೋಜನೆ ರೂಪಿಸಿದ್ದಾರೆ. ಪೋಲೆಂಡ್, ಜರ್ಮನಿ, ಫ್ರಾನ್ಸ್, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಹಂಗೇರಿ, ಬೆಲ್ಜಿಯಂ ಸೇರಿದಂತೆ ಹಲವು ರಾಷ್ಟ್ರಗಳನ್ನು ಸುತ್ತಲಿರುವ ಅವರು ಯುರೋಪ್ ಭಾಗಕ್ಕೆ ಮಾತ್ರವೇ 2 ತಿಂಗಳಿಗಿಂತ ಹೆಚ್ಚು ಸಮಯ ಬೇಕಾಗುತ್ತದೆ ಎಂದು ಅಂದಾಜಿಸಿದ್ದಾರೆ. ಯುರೋಪ್ ಪ್ರವಾಸದ ಬಳಿಕ ಅವರು ಮತ್ತೆ ಟರ್ಕಿಗೆ ಪ್ರವೇಶಿಸಿ ಅಲ್ಲಿಂದ ಇರಾಕ್ ಮತ್ತು ಇರಾನ್ ಕಡೆಗೆ ಸಾಗಲಿದ್ದಾರೆ. ನಂತರ ಮತ್ತೊಮ್ಮೆ ಟರ್ಕಿ ಮೂಲಕ ಕುವೈತ್, ಸೌದಿ ಅರೇಬಿಯಾ, ಬಹ್ರೇನ್, ಕತಾರ್, ದುಬೈ ಮಾರ್ಗವಾಗಿ ಓಮನ್ನಲ್ಲಿ ತಮ್ಮ ಜಾಗತಿಕ ಬೈಕ್ ಯಾತ್ರೆಯನ್ನು ಮುಕ್ತಾಯಗೊಳಿಸಲಿದ್ದಾರೆ. ಓಮನ್ನಿಂದ ಬೈಕನ್ನು ಹಡಗಿನಲ್ಲಿ ಭಾರತಕ್ಕೆ ಕಳುಹಿಸಿ ತಾವು ವಿಮಾನದಲ್ಲಿ ಹಿಂದಿರುಗಲಿದ್ದಾರೆ. ಶರತ್ ಎಕ್ಕೂರಿಗೆ ಬೈಕ್ ಎಂದರೆ ಪಂಚಪ್ರಾಣ. ಅಲ್ಲದೆ ದಸರಾ ಮತ್ತು ಕ್ರಿಸ್ಮಸ್ ಸಂದರ್ಭದಲ್ಲಿ ಅವರ ಬೈಕ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತದೆ. ಜಗಮಗಿಸುವ ದೀಪಗಳನ್ನು ತನ್ನ ಬೈಕಿಗೆ ಅಳವಡಿಸಿ ಹಬ್ಬಗಳನ್ನು ಕೊಂಚ ವಿಭಿನ್ನವಾಗಿ ಆಚರಿಸುವ ಶರತ್ ಪರಿಸರದ ನಿವಾಸಿಗಳಿಗೆಲ್ಲ ಅಚ್ಚುಮೆಚ್ಚು. ಈ ಕಾರಣಕ್ಕಾಗಿಯೇ ಶರತ್ ಬೈಕ್ ರ್ಯಾಲಿ ಆರಂಭಿಸಿದ್ದಾರೆ ಎನ್ನುವ ಮಾಹಿತಿ ಪಡೆದು ಶರತ್ ಅವರಿಗೆ ಶುಭ ಹಾರೈಸುತ್ತಿದ್ದಾರೆ. ಈ ಹಿಂದಿನ ಬೈಕ್ ರ್ಯಾಲಿಯ ಉದ್ದೇಶ ಡ್ರಗ್ಸ್ ವಿರುದ್ಧದ ಜಾಗೃತಿಯಾಗಿದ್ದರೆ, ಈ ಬಾರಿಯ ಉದ್ದೇಶ ತನಗೆ 60 ವರ್ಷ ತುಂಬಿದ ಸಂಭ್ರಮವಾಗಿದೆ ಎನ್ನುತ್ತಾರೆ ಶರತ್. ಇದರಲ್ಲಿ ಆ್ಯಕ್ಚುಲಿ ನಮಗೆ ಹೋಗಬೇಕಾದ್ರೆ ಬೈಕಿಗೆ ಒಂದು ಕಾರ್ನಾಟ್ ಉಂಟು. ಕಾರ್ನಾಟಲ್ಲಿ ಅದಂದರೆ ಬೈಕಿಗೆ ಪಾಸ್ಪೋರ್ಟ್ ಮತ್ತು ವೀಸಾ, ಅದೊಂದು ತುಂಬ ಕಷ್ಟ ಕೆಲಸ. ಅದೆಲ್ಲ ಕಂಪ್ಲೀಟ್ ಆಗಿದೆ, ಅದೊಂದು ಕಂಪ್ಲೀಟ್ ಆಗಿದೆ. ಮತ್ತು ಇನ್ಶೂರೆನ್ಸ್ ಬೇಕು. ಇನ್ಶೂರೆನ್ಸ್
ಇನ್ಶೂರೆನ್ಸ್ ಆಗಬೇಕು, ಅದೆಲ್ಲ ಆಗಿದೆ. ಬೈಕಿದು ಇನ್ಶೂರೆನ್ಸ್, ನನ್ನ ಇನ್ಶೂರೆನ್ಸ್ ಎಲ್ಲ ಆಗಿದೆ. ಮತ್ತೆಲ್ಲ ವೀಸಾ ಪ್ರೊಸೀಜರ್ ಎಲ್ಲ ಆಗಬೇಕು, ಅದೆಲ್ಲ ಕಂಪ್ಲೀಟ್ ಆಗಿದೆ. ಇದು ಅರೌಂಡ್ ಕಾಸ್ಟ್ ಹೇಳೋದಾದ ಒಂದು 18 to 20 lakhs ಆಗ್ತದೆ. ಮತ್ತು 38 countries, 5 to 6 months. ಮತ್ತು ಇದು ಪೇಪರ್ ವರ್ಕ್ಸ್ ತುಂಬ ಕಷ್ಟ, ಮಾಡಲಿಕ್ಕೆ ತುಂಬ ಕಷ್ಟ. ಅದಕ್ಕೆ ನಾನೊಂದು ಫಾಲ್ಕನ್ ಓವರ್ಲ್ಯಾಂಡ್ಸನ್ನು, ಅವರು ಏಜೆಂಟ್, ನಂದು ಏಜೆಂಟ್, ಹಾಗೆ ಅವರೆಲ್ಲ ನಂದು ಪೇಪರ್ ವರ್ಕ್ ಎಲ್ಲ ಮಾಡಿದ್ದಾರೆ. ಎಲ್ಲ ವೀಸಾ ಮತ್ತು ಬೈಕಿದು ಪೇಪರ್ಸ್ ಎಲ್ಲ ನಾನು ಅವರಿಗೆ ಕೊಟ್ಟುಬಿಟ್ಟದ್ದು ಮಾಡಲಿಕ್ಕೆ. 60ರ ಪ್ರಾಯದಲ್ಲೂ ಶರತ್ ಅವರಲ್ಲಿನ ಉತ್ಸಾಹ ಎಲ್ಲರಿಗೂ ಮಾದರಿಯಂತಿದೆ. ಛಲ ಮತ್ತು ಆತ್ಮವಿಶ್ವಾಸದಲ್ಲಿ ಯಾವ ಕೆಲಸ ಮಾಡಲು ವಯಸ್ಸು ಅಡೆತಡೆಯಾಗಲ್ಲ ಅನ್ನೋದಕ್ಕೆ ಶರತ್ ಒಂದು ಸೂಕ್ತ ಉದಾಹರಣೆಯಾಗಿದ್ದಾರೆ.